ನನಗೆ ಎಂತದ ನನಗೆ ಕನ್ನಡ ಮಾತಾಡಲಿಕ್ಕೆ ತುಂಬ ಖುಷಿ ಆಗ್ತಾ ಉಂಟಾಯ್ತಾ. ಅಂದರೆ ಕೊಂಡು ರಿದ್ವಿ ಅದು ಮೊಬೈಲ್ ಹೀಗೆ ದಿಕ್ಕಿನಲ್ಲಿ ಸೂ ಮಾಡಿ ಬೆಂಕಿ ಹಾಕಿ ಮತ್ತೆ ತೊಂದರೆ. ಸೊ ನೋಡಿ ರೆಡಿ ಆಯಿತು ಪತ್ರೊಡ್ಡೆ. ಹೇಗಿದೆ ನೋಡಿ, ಹೊಗೆ ಹಾವಿ ಎಲ್ಲ ಬರ್ತಾ ಉಂಟು. ವೆಲ್ಕಮ್ ಟು ಮೈ ಚಾನಲ್ ಶೆರೀಸ್ ವ್ಲಾಗ್. ಲೈಕ್, ಸಬ್ಸ್ಕ್ರೈಬ್. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಕನ್ನಡದಲ್ಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ವಿಷಯ ಇಷ್ಟೇ, ನಾನು ಬೇರೆ ಚಾನಲ್ ಕ್ರಿಯೇಟ್ ಮಾಡುವ ಅಂತ ಇದ್ದೆ. ಬಟ್ ಏನಂದರೆ ಇದರಲ್ಲಿ ತುಂಬ ಮೆಮೊರೀಸ್ ಇದೆಯಲ್ಲ, ಅಂದರೆ ಎಲ್ಲ ವೀಡಿಯೋಸ್ ಎಲ್ಲರ ಜೊತೆ ಇರುವಂಥದ್ದು ಈ ಚಾನಲಲ್ಲಿ. ಹಾಗೆ ನೆಕ್ಸ್ಟ್ ಡೇ ಫ್ಯೂಚರಲ್ಲಿ ಬೇರೆ ವಿಷಯದ ಬಗ್ಗೆ ಚಾನಲ್ ಕ್ರಿಯೇಟ್ ಮಾಡುವ, ಇದರಲ್ಲಿ ಕನ್ನಡ ಆ್ಯಂಡ್ ತುಳು ಎರಡನ್ನು ಕೂಡ ಮಾಡ್ತಾ ಹೋಗುವ ಅಂತ. ಅಂದರೆ ತುಂಬ ದಿನ ಕೂಡ ಆಗಿತ್ತಲ್ಲ. ಸೊ ಈವಾಗಲೇ ಕನ್ನಡದಲ್ಲಿ ಅಂದರೆ ಬೇರೆ ಚಾನಲ್ ಕ್ರಿಯೇಟ್ ಮಾಡೋದು ಬೇಡ ಅಂತ. ಸೊ ಇದರಲ್ಲಿ ಕಂಟಿನ್ಯೂ ಮಾಡಿ ಇದರಿಂದ ನೆಕ್ಸ್ಟ್ ಅದಕ್ಕೆ ಬೇರೆ ಚಾನಲ್ಗೆ ಕ್ರಿಯೇಟ್ ಮಾಡಿ ಅದರಲ್ಲಿ ಹಾಕುವ ಅಂತ ಇದ್ದೆ. ಸೊ ಹಾಗೆ ಇದರಲ್ಲಿ ಇವತ್ತು ಕನ್ನಡದಲ್ಲಿ ವೀಡಿಯೋಸ್ ಮಾಡ್ತಾ ಇದ್ದೇನೆ, ಬ್ಲಾಗ್ ಮಾಡ್ತಾ ಇದ್ದೇನೆ ಕನ್ನಡದಲ್ಲಿ. ಅದರಲ್ಲಿ ಬ್ಲಾಗ್ ಮಾಡಿ ಹಾಕುವ ಅಂತ. ಬಟ್ ನಂಗೆ ಹಾಗೆ ಇನ್ನೊಂದು ಕ್ರಿಯೇಟ್ ಮಾಡಿ ಅಷ್ಟು ನನಗೆ ಅದಕ್ಕೆ ಟೈಮ್ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಇಟ್ಕೊಂಡು ರಿದ್ವಿ ಅದು ಮೊಬೈಲ್ ಇಟ್ಕೊಂಡ್ರೆ ಸಾಕು, ಬ್ಲಾಗ್ ಮಾಡಲಿಕ್ಕೆ ರೆಡಿಯಾಗಿದೆ. ಹೌದಾ? ಹಾಂ, ಯಾರು? ಅಶ್ವಿತಾ. ಸೊ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ತುಂಬ ದಿನದಿಂದ ಬ್ಲಾಗ್ ನಿಲ್ಲಿಸಿದ್ದೆ. ಹಾಗೆ ಮೊಬೈಲ್ ಸ್ವಲ್ಪ ವರ್ಕ್ ಪ್ರಾಬ್ಲಮ್ ಇತ್ತು, ಮೊಬೈಲನ್ನು ಹಾಳು ಮಾಡಿಟ್ಟಿದ್ದಾಳೆ ಮಗಳು. ಇನ್ನು ಹೊಸದು ತಗೊಂಡ್ರು ಕೂಡ ವೇಸ್ಟ್. ಹಾಗೆ ಇದರಲ್ಲೇ ಮಾಡುವ ಅಂತ ವಿಡಿಯೋಸ್. ಸೊ ವಿಷಯ ಏನಂದರೆ ತುಳುನಾಡಿನ ಅಡ್ಡಿ ಪತ್ರೊಡ್ಡೆ ಮಾಡ್ತಾ ಇದ್ವಿ. ಸೊ ಅದನ್ನೊಂದು ವಿಡಿಯೋ ಹಾಕುವ ಅಂತ. ಹೇಗೆ ಮಾಡೋದು ಅಂದರೆ ಒಂದೊಂದು ಟೈಪ್ ಮಾಡ್ತಾರೆ, ಒಬ್ಬ ಟೈಪಲ್ಲಿ. ಎಂತದ ಹಾಗೆ ಇಷ್ಟು ದಿನದಲ್ಲಿ ತುಂಬ ವಿಷಯಗಳು ನಡೆದು ಹೋಗಿದೆ. ಕೆಲವೊಂದು ಹೇಳ್ಕೊಳ್ಳೋದು ಬೇಡ ಅಂತ ಸುಮ್ಮನೆ. ವಿಷಯ ಇಷ್ಟೇ, ಅಮ್ಮಂದು ಡೆತ್ ಆಯಿತು, 2 ಮಂತ್ ಆಯಿತು ಡೆತ್ ಆಗಿ. ಸೊ ಯಾವುದರ ವಿಷಯ ಬಗ್ಗೆ ಕೂಡ ವೀಡಿಯೋಸ್ ಮಾಡೋದು ಬೇಡ ಅಂತ. ಜಾಸ್ತಿ ಫೋಕಸ್ ಮಾಡಲಿಕ್ಕೆ ಆಗ್ತಿಲ್ಲ, ಅಂದರೆ ಎಲ್ಲೋದ್ರೂ ಅದುವೇ ನೆನಪಲ್ಲ. ಸೊ ಹಾಗೆ ಅಪ್ಪನಿಗೆ ತುಂಬ ಇಂಟ್ರೆಸ್ಟ್ ಕಡಿಮೆ ಇತ್ತು. ಪತ್ರೊಡೆ ಮಾಡುವ ಅಂತ ಹೇಳಿದರೆ, ಸೊ ಅದಕ್ಕೊಂದು ವಿಡಿಯೋ ಮಾಡುವ ಅಂತ. ನೆಕ್ಸ್ಟಿಗೆ ಹೇಗೆ ಮಾಡಬೇಕಂತ, ನೆಕ್ಸ್ಟ್ ಜನ್ರೇಷನ್ ಫ್ಯೂಚರಿಗೆಲ್ಲ ಗೊತ್ತಾಗಬೇಕಲ್ಲ. ಸೊ ಅದೊಂದು ಮಾಡಿಟ್ರೆ ಮೆಮೊರೀಸ್ ಇತ್ತಂತ ವಿಡಿಯೋ ಮಾಡ್ತಾ ಇದ್ದೇನೆ. ಕನ್ನಡದಲ್ಲಿ ಇಷ್ಟೇ. ಅದು ಹೇಳಿದಲ್ಲಿ ನನಗೆ ಕನ್ನಡ ಚಾನಲ್ ಓಪನ್ ಮಾಡೋದು ಈಗ ಬೇಡ ಅನ್ನಿಸ್ತು. ಇಷ್ಟೇ. ಇದರಲ್ಲಿ ತುಂಬ ಮೆಮೊರೀಸ್ ಇದೆ. ನಮ್ಮ ಬ್ಲಾಗ್ ಮಾಡ್ತಿದ್ರು, ಮತ್ತು ಕಂಟೆಂಟಿಗೆಲ್ಲ ವಿಡಿಯೋಸ್ಗೆಲ್ಲ ಇರ್ತಿದ್ರು ಅಮ್ಮ. ಅದರಲ್ಲೇ ಕಂಟಿನ್ಯೂ ಮಾಡುವ ಅಂತ. ಅಂದರೆ ಅವರು ಅಪ್ಪ ಕೂಡ ಅಮ್ಮ ಕೂಡ ಅಷ್ಟೇ ಸಪೋರ್ಟ್ ಇದ್ದಲ್ಲ, ಯಾವುದಕ್ಕೂ ಬೈತಿರಲಿಲ್ಲ. ಅಂದರೆ ವೀಡಿಯೋಸ್ ಮಾಡುವಾಗ ಸಪೋರ್ಟ್ ಮಾಡ್ತಾಯಿದ್ರು, ಒಂದು ಸ್ಟ್ರೆಂತ್ ಥರ ಇದ್ದರು. ಅಮ್ಮನಿಗಿದು ಇಷ್ಟ ಇತ್ತು, ಏನಾದರೂ ಮಾಡಬೇಕಂತ. ನಾನು ಹಾಗೆ ಇದನ್ನು ಕಂಟಿನ್ಯೂ ಮಾಡುವ ಅಂತ ಒಂದು ವಿಡಿಯೋ. ಅಂದರೆ ತುಂಬ ಟೈಮ್ ಆಯ್ತಲ್ಲ, ಹಾಗೆ ಫಸ್ಟ್ ವಿಡಿಯೋ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೇನೆ. ಸೊ ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ವಿಡಿಯೋಸ್ ನೋಡಿ. ತುಳುವಿನಲ್ಲಿದೆ, ನಾನು ತುಳುವಿನಲ್ಲೇ ಮಾಡ್ತಾಯಿದ್ದೆ, ತುಳು ಕೂಡ ಮಾಡ್ತೇನೆ. ಸೊ ಇದೊಂದು ಕನ್ನಡದಲ್ಲಿ ವಿಷಯ ಇಷ್ಟೇ, ಪತ್ರೊಡ್ಡೆ ಮಾಡುವುದು ಹೇಗೆ. ಹಾಗೆ ಎಡಿಟ್ ಮಾಡುವ ಅಂತ ಹೊರಟೆ, ಆದರೆ ಒಂದು ಡಿಸ್ಪ್ಲೇ ಪ್ರಾಬ್ಲಮ್, ಅಂದರೆ ಮೇಲ್ಗಡೆ ಸ್ಕ್ರೀನ್ ಮೇಲ್ಗಡೆ
ಆ ಡಿಸ್ಪ್ಲೇ ಪ್ರಾಬ್ಲಮ್ ಅಂದರೆ ಕ್ಯಾಮರಾ ಸೈಡ್ ಉಂಟಲ್ಲ ಅಷ್ಟು ಲೈನ್ ವರ್ಕ್ ಆಗಲ್ಲ. ಅದು ಮೊಬೈಲ್ ಕೆಳಗೆ ಹಾಕಿ ಅದು ಡಿಸ್ಪ್ಲೇನೇ ಹೋಗಿದೆ. ಸೊ ಇದು ಹಾಕಿದರೂ ವೇಸ್ಟ್, ಅದು ಕೆಳಗೆ ಬೀಳ್ತಲ್ಲ. ಹಾಗೆ ಅದು ಎಡಿಟ್ ಮಾಡುವಾಗ ಸೇವ್ ಆಪ್ಷನ್ ಬರಲ್ಲ. ಸೊ ಇನ್ನೊಂದು ಆ್ಯಪ್ ಓರಿಯೆಂಟೇಷನ್, ಅದು ರೊಟೇಟ್ ಆಗೋದು ಇನ್ಸ್ಟಾಲ್ ಮಾಡಿ ಏನೇನೇನೋ ಮಾಡಿ ಈಗ ವೀಡಿಯೋಸ್ ಮಾಡಬೇಕು. ಇಲ್ಲೆಲ್ಲ ಕುತ್ಕೊಳ್ತಿದ್ರು ಚೇರಲ್ಲಿ, ಏನಿಲ್ಲ. ಎಲ್ಲದರಿಂದ ಮೂವ್ ಆನ್ ಆಗಬೇಕಲ್ಲ, ಹಾಗೆ ಇನ್ನೊಮ್ಮೆ ಸ್ಟಾರ್ಟ್ ಮಾಡುವ ಅಂತ. ಅದರಲ್ಲೇ ಇರಲಿಕ್ಕಾಗಲ್ಲ, ಆದರೆ ನೆನಪಿರುತ್ತೆ ಮೆಮೊರೀಸ್. ಹಾಗೆ ಸೊ ನಾವು ಸ್ಟಾರ್ಟ್ ಮಾಡುವ ವಿಡಿಯೋ ಪತ್ರೊಡೆ ಹೇಗೆ ಮಾಡುವುದಂತ. ಪತ್ರೊಡೆ ಮಾಡುವ ವಿಧಾನ ಹೇಗೆ ಅಂತ ನೋಡುವ. ಕುಶಲಕ್ಕಿ ಮತ್ತು ವೈಟ್ ರೈಸ್ ಯೂಸ್ ಮಾಡಿ, ಅಂದರೆ ಒಂದೊಂದು ಕಡೆ ಒಂದೊಂದು ರೀತಿ ಇರ್ತದೆ. ಹಾಗೆ ಕುಚಲಕ್ಕಿ ಮತ್ತು ವೈಟ್ ರೈಸ್ ಹಾಕಿ ಯೂಸ್ ಮಾಡಿ ಒಂದು ಸೇರು ಹಾಕಿದ್ದಾರೆ 4 ಲೋಟ. ಮಿಕ್ಸ್ ಮಾಡಿ ಎರಡು ಕೂಡ. ಸೊ ಅದರಲ್ಲಿ ಮಾಡುವುದಂತ. ಅದನ್ನು ನೆನೆಸಿಡಬೇಕು ಒಂದು 4 ಬೆಳಿಗ್ಗೆ ಹಾಕಿದರೆ ಸಂಜೆ ಗ್ರೈಂಡರ್ ಅಥವಾ ಮಿಕ್ಸಿಯಲ್ಲಿ ಆಗಲ್ಲ, ಅಷ್ಟು ಗ್ರೈಂಡರ್ ಬೆಸ್ಟ್. ಗ್ರೈಂಡರಲ್ಲಿ ಹಾಕಿ ರುಬ್ಬಿ ಮತ್ತೆ ಮಾಡುವಂಥ. ಸೊ ನಾವು ಅದನ್ನು ಈಗ ಅದನ್ನು ನೆನೆಸಿ ಹಾಕ್ಲಿಕ್ಕೆ ಇಟ್ಟಿದ್ದೇವೆ. ಸೊ ಈಗ ಹೋಗಿ ನಾವು ಪತ್ರೊಡ್ಡೆಗೆ ರೆಡಿ ಮಾಡುವ. ಇದು ಈಗಲೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಮಾತನಾಡಲಿಕ್ಕೆ. ಹಾಯ್ ಗಾಯ್ಸ್, ಎಲ್ಲ ಸ್ಟಾರ್ಟ್ ಆಗಿದೆ. ಹಾಯ್ ಗಾಯ್ಸ್. ಮೊದಲಿಂದು ಯಾವುದು ಕೂಡ ಹೇಳ್ಕೊಳ್ಳಿಲ್ಲ, ಹಾಗೆ ಈಗ ಕೂಡ ಬೇಡ, ಮುಂದೆ ಇನ್ನು ನೆಕ್ಸ್ಟ್ ಕೂಡ ಬೇಡ. ಹೆಲ್ತಿನ ಬಗ್ಗೆ ಹೇಳ್ತೇನೆ ನೆಕ್ಸ್ಟ್, ಹೇಗೆ ಏನು ಅಂತ. ಅಮ್ಮನ ವಿಷಯ ಅಲ್ಲ, ರಿಲೇಟೆಡ್ ಹೆಲ್ತ್ ವಿಷಯಕ್ಕೆ. ಸೊ ಏನು ಮಾಡಿದರೆ ಏನಾಗ್ತದೆ, ಎಷ್ಟು ಕೇರ್ ತಗೊಳ್ಬೇಕು ಹೆಲ್ತಿನ ಬಗ್ಗೆ, ಹೆಲ್ತಿಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೇನೆ. ಸೊ ಇದು ನನ್ನ ಕುಕ್ಕಿಂಗ್ ವಿಡಿಯೋ, ಕುಕ್ ಮಾಡಿದ್ದು. ಮತ್ತೇನು ಗೊತ್ತಾ, ನಾನು ಗ್ರೈಂಡರ್ಗೆ ಹಾಕಿ ಆಯಿತು ನೋಡಿ, ನಿಂತಾಳೆ ಮಗಳು, ನೆನೆಸಿಟ್ಟಿದ್ದ ಅದು ಹಾಕಿದೆ ಗ್ರೈಂಡರ್ಗೆ. ಅದು ಈಗ ರನ್ ಆಗ್ತಾ ಉಂಟು. ತುಂಬ ಸಣ್ಣ ಆಗೋದು ಬೇಡ, ಜಾಸ್ತಿ ಹಾಗೆ ಇರೋದು ಬೇಡ. ಇದು ಸೋನಾ ತಪ್ಪು ಮತ್ತು ಸೇವು ತಪ್ಪು ಇದರಿಂದ ಮಾಡೋದು. ಸೊ ಅಂದರೆ ಯಾವುದೇ ಸೊಪ್ಪು ಹಾಕಬೇಡಿ ಇನ್ನು ನೀವು. ಸೋನಾ ತಪ್ಪು ಕೆಲವೊಬ್ಬರು ಕೆಲವು ರೀತಿ ಹಾಗೆ ಮಾಡೋದು. ಸೊ ಅದು ಇಲ್ಲದಿದ್ದು ಕೂಡ ಹಾಕ್ತದೆ. ಸೇವು ಹೀರೆ ಉಂಟಲ್ಲ, ಅದು ಬೇಕು. ಅದು ಸಣ್ಣಗೆ ಅದನ್ನು ನಾವು ಕಟ್ ಮಾಡಿ ಅದಕ್ಕೆ ನಾವು ಗ್ರೈಂಡರಲ್ಲಿ ಹಾಕ್ತೇವಲ್ಲ ಆ ಬಂದಕ್ಕೆ ಮಿಕ್ಸ್ ಮಾಡಿ ನೆಕ್ಸ್ಟ್ ಮಾಡುವಂಥ. ಸೊ ಇದಕ್ಕೆ ನಾವು ಸಣ್ಣ ಹಾಗೆ ಕಟ್ ಮಾಡಬೇಕು. ಕೈ ನೋಡಿ ಕಪ್ಪಾಯಿತು ನನ್ನದು. ಬಂದ ರೆಡಿ ಆಗಿದೆ. ಮಿಕ್ಸ್ ನೋಡಿ, ಇಲ್ಲಾಂದರೆ ಕೆಲವಲ್ಲಿ ವೈಟ್ ಇರ್ತದೆ, ಖಾಲಿ ವೈಟ್. ಇದು ನಾವು ಊಟ ಮಾಡೋ ಹಾಕಿ ಹಾಕ್ತೇವಲ್ಲ, ಸೊ ಹಾಗೆ ಇದು ಕಲರ್. ಇಷ್ಟು ಹಾಕಬೇಕು ನೋಡಿ, ತುಂಬ ಜಾಸ್ತಿ ಕೂಡ ಹಾಕೋದು ಬೇಡ, ಹೀಗೆ ಜಾಸ್ತಿ ಇರೋದು ಕೂಡ ಬೇಡ. ಸೊ ಇದೆಲ್ಲ ರೆಡಿಯಾಗಿದೆ. ಸೊಪ್ಪು ನೋಡಿ ರೆಡಿ ಮಾಡಿಟ್ಟಿದ್ದೇನೆ ನಾನು. ಹೆಂಗೆ ನಾವು ರೆಡಿ ಮಾಡಿ ಹಾಕಿ ಇದನ್ನು ನಾವೀಗ ಮಿಕ್ಸ್ ಮಾಡಬೇಕಲ್ಲ, ಬಂದ ತೆಗೆದಿಟ್ಟೋದಕ್ಕೆ. ಸೊ ಅದಕ್ಕೆಲ್ಲ ಹಾಕಬೇಕು. ಹಾಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬಂದ ಮತ್ತು ಈ ಸೊಪ್ಪು ಎರಡೂ ಕೂಡ ಚೆಂದವಾಗಿ ಮಿಕ್ಸ್ ಆಗಬೇಕು. ದಪ್ಪ ಇದ್ದರೆ ಏನು ತೊಂದರೆ ಇಲ್ಲ, ಯಾಕಂದರೆ ಮತ್ತೆ ಕಟ್ ಮಾಡಲಿ ನಾವು ಅರೆಪಿಗೆ ಆಗ್ಲಿಕ್ಕೆ ಉಂಟಲ್ಲ. ಸೊ ಹಾಗೆ ಚಂದ ಮಾಡಿ ಮಿಕ್ಸ್ ಮಾಡುವ. ಈಗೆಲ್ಲ ತುಂಬ ಉಂಟು, ಇನ್ನು ಕೂಡ ಮಿಕ್ಸ್ ಮಾಡ್ತಾ ಇರಬೇಕು ನಾವು. ನನಗೆ ಒಂದು ಕೈಲಿ ಮಾಡ್ತಿದ್ದೇನೆ, ಅಲ್ಲ 2 ಕೈಲಿ ಮಾಡಲಿಕ್ಕೆ ಇಲ್ಲ, ಬಟ್ ನನಗೆ ಒಂದು ಕೈಲಿ ಮೊಬೈಲ್ ಇಟ್ಕೊಂಡು ಮಾಡೋದಲ್ಲ. ಈಗ ನೋಡಿ ಎಷ್ಟು ಚಂದವಾಗಿ ಮಿಕ್ಸ್ ಮಾಡಿದ್ದೇನೆ ನಾನು. ಹೀಗೆ ಮಿಕ್ಸ್ ಮಾಡಬೇಕು. ಇಷ್ಟು ಬ್ಯೂಟಿಫುಲ್ಲಾಗಿ ಮಿಕ್ಸ್ ಮಾಡಿದರೆ ನಮ್ದು ಈಗ ರೆಡಿ ಆಯಿತು ಪತ್ರೊಡ್ಡೆ. ಈಗ ನಾವು ಅದನ್ನು
ಗುಜ್ಜದ ಗಟ್ಟಿಗೆ ಯೂಸ್ ಮಾಡ್ತಾರೆ, ಹಾಕಬೇಕಲ್ಲ ಅದಕ್ಕೆ ಈಗ ಮೆಣಸು ಎಲ್ಲ ಡಿಫ್ರೆಂಟ್ ಟೈಪ್ ಮಾಡ್ತಾರೆ. ಸೊ ಇದರಲ್ಲಿ ಬಿಸಿ ಮಾಡ್ತಾ ಇದ್ದೇವೆ, ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿ ಯೂಸ್ ಮಾಡುವ. ಮತ್ತೆ ಹೀಗೆ ಆ ಎಲೆಗೆ ಹಾಕಬೇಕು, ಸ್ಮ್ಯಾಶ್ ಮಾಡಬೇಕು, ಮಿಕ್ಸಿ ರನ್ ಮಾಡಿ ಮತ್ತೆ ಅದನ್ನು ಫೋಲ್ಡ್ ಮಾಡಿ ಹಾಗೆಲ್ಲ ಉಂಟಲ್ಲ. ಸೊ ಇದನ್ನು ಫೋಲ್ಡ್ ಮಾಡಿ ಹಾಕಬೇಕು, ಸ್ವಲ್ಪ ಇದು ಜಾಸ್ತಿ ಬೇಕಾದದ್ದು. ಹೀಗೆ ದಿಕ್ಕಿನಲ್ಲಿ ಸೂ ಮಾಡಿ ಬೆಂಕಿ ಹಾಕಿ ಮತ್ತು ತೊಂದರೆ ಥರ ಅಂತ ಹೇಳ್ತಾರಲ್ಲ ಅದರ ಒಳಗೆ ಇಡಬೇಕು. ಅಂದರೆ ಇದರ ಕೆಳಗೆ ನೀರು ಹಾಕಿ ಮತ್ತು ಒಂದು ಪ್ಲೇಟ್ ಇಟ್ಟು ಮತ್ತೆ ಅದನ್ನು ಹಾಕಿ ನೋಡಿ. ನಮ್ಮದ್ರಲ್ಲಿ ಬೆಳತರಿ ಕೂಡ ಉಂಟು ಗುಜ್ಜೆದ್ದು, ಗೊತ್ತಾಯ್ತಾ. ಹೀಗೆ ದಿಕ್ಕಿನಲ್ಲಿ ಸೂ ಮಾಡಿ ಬೆಂಕಿ ಹಾಕಿ ಮತ್ತು ತೊಂದರೆ ಥರ ಅಂತ ಹೇಳ್ತಾರಲ್ಲ ಅದರ ಒಳಗೆ ಇಡಬೇಕು. ಅಂದರೆ ಇದರ ಕೆಳಗೆ ನೀರು ಹಾಕಿ ಮತ್ತು ಒಂದು ಪ್ಲೇಟ್ ಇಟ್ಟು ಮತ್ತೆ ಅದನ್ನು ಹಾಕಿ ನೋಡಿ. ನಮ್ಮದ್ರಲ್ಲಿ ಬೆಳತರಿ ಕೂಡ ಉಂಟು ಗುಜ್ಜೆದ್ದು, ಗೊತ್ತಾಯ್ತಾ. ಸಾಸಿವೆ, ಜೀರಿಗೆ, ಕೊತ್ತಂಬರಿ ಎಲ್ಲ ಹಾಕಬೇಕು. ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಜಾಸ್ತಿ ಕೆಂಪು ಮಾಡಬಾರ್ದು, ಅಂದರೆ ಅದನ್ನು ಕರ್ಚಿಸಿಬಿಡಬಾರ್ದು. ಈಗ ನೋಡಿ ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ಮಂಜಲ್ ಹುಡಿ, ಆಮೇಲೆ ಬೆಳ್ಳುಳ್ಳಿ ಹಾಕಬೇಕು ಮತ್ತು ತೆಂಗಿನ ತುರಿ ಹಾಕಬೇಕಲ್ಲ. ತೆಂಗಿನ ತುರಿ ನಾನು ತುರಿತಾ ಇದ್ದೇನೆ ನೋಡಿ, ತುರಿದಾಯಿತು. ಅದನ್ನೀಗ ಮಿಕ್ಸಿಗೆ ಹಾಕಿ ಎಲ್ಲವನ್ನು. ತೆಂಗಿನ ತುರಿ ಜಾಸ್ತಿ ಬೇಕು, ಯಾಕಂದರೆ ಅದು ಖಾರ ಆಗ್ಬಾರ್ದು. ಖಾರ ಆದರೆ ತಿನ್ನಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದಲ್ಲ, ಹಾಗೆ ಕೆಲವರಿಗೆ ಖಾರ ಇಷ್ಟ ನೋಡಿ. ಹೀಗೆ ಅದನ್ನು ರುಬ್ಬಿ ಅದರ ರಸ ಎಲ್ಲ ತೆಗೆದು ಇಡಬೇಕು. ಅದು ನೆಕ್ಸ್ಟ್ ಇದು ಅದಕ್ಕಿಂತ ಮುಂಚೆ ಬೇಯಬೇಕಲ್ಲ. ಸೊ ಹೀಗೆ ಮಾಡಿ ಇಟ್ಟು ನೋಡಿ, ನೀರುಳ್ಳಿ ಕೂಡ ರೆಡಿ ಆಯಿತು ಹಾಕಲಿಕ್ಕೆ. ಬನ್ನಲ್ಲಿ ದೊಡ್ಡದಾಯಿತು ನೋಡಿ, ನಮಗೆ ಇಬ್ಬರಿಗೆ, ಅಂದರೆ ಈಗ ಇಲ್ಲಲ್ಲ, ಅಂದರೆ ನಮಗೆ ಮಾತ್ರ ಇಷ್ಟು, ಹಾಗೆ ಚಿಕ್ಕದಿಲ್ಲ, ಹಾಗೆ ಇದರಲ್ಲೇ ಮಾಡೋದು. ಸೊ ನೋಡಿ ರೆಡಿ ಆಯಿತು ಪತ್ರೊಡೆ. ಹೇಗಿದೆ ನೋಡಿ, ಹೊಗೆ ಹಾವಿ ಎಲ್ಲ ಬರ್ತಾ ಉಂಟು ಇದರಲ್ಲಿ. ತುಂಡು ಮಾಡಿ ಹಾಕಬೇಕು. ಮೊದಲು ಬಿಸಿ ಮಾಡಬೇಕು, ರುಬ್ಬಿದ ಮಿಶ್ರಣವನ್ನೆಲ್ಲ ಬಿಸಿ ಮಾಡಿ ಆಮೇಲೆ ಅದಕ್ಕೆ ಹಾಕೋದು. ಒಂದೊಂದೇ ಹಾಕಿ ಅದು ಬೇಯಬೇಕು. ಅದರೊಳಗೆ ಉಪ್ಪೆಲ್ಲ ಕರೆಕ್ಟ್ ನೋಡಿ, ಉಪ್ಪು ಕೂಡ ಹಾಕಿ ಚೆನ್ನಾಗಿ ಬೆಂದ ಮೇಲೆ ರುಚಿ ಬರುತ್ತೆ. ಅದು ಯಾಕೆ ಹಾಕೋದು ಅಂದರೆ, ಅದು ಇಲ್ಲದ್ರೆ ತುರಿಸ್ತದೆ, ಗೊತ್ತಾಯ್ತಾ. ನೀವು ಖಾಲಿ ತಿನ್ನುವಾಗ ಗೊತ್ತಾಯ್ತಾ. ಹಾಗೆ ಅದಕ್ಕೆ ಅದನ್ನು ರಸದಲ್ಲಿ ಹಾಕಿ ತಿನ್ನೋದು. ಬಟ್ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ, ಆಯಿತಾ. ರೆಡಿ ಆಯಿತು ನೋಡಿ. ಹಾಗೆ ಪರಿಮಳ ಬರ್ತಾ ಉಂಟು. ಮುಂಚೆಲ್ಲ ಅಲ್ಲೇ ಅಮ್ಮ ಕೂತ್ಕೊಂಡು ಬೈತಾಯಿದ್ರು, ಕೇಳ್ತಾಯಿದ್ರು ಎಲ್ಲ ರೆಡಿ ಆಯಿತಾ ಅಂತ. ಅಲ್ಲಿ ನೋಡಿ, ನಾನು ಅದರ ಜೊತೆಗೆ ಪೇರು ಕಷಾಯ ಇರ್ತಾಯಿದ್ದೆ. ನಮಗೆ ಸಂಜೆ ಒಂದು ಪೇರು ಕಷಾಯ ಕುಡಿಯುವ ಒಂದು ಅಭ್ಯಾಸ. ಸೊ ನೋಡಿ, ಇದೇನೋ ಒಂದು ಬರ್ನರ್ ಪ್ರಾಬ್ಲಮ್ ಇದೆ, ಅದೇನಂತ ನಮ್ಮ ನೋಡುವ ನೆಕ್ಸ್ಟ್. ಸೊ ಬಿಸಿಗೆ ಇಟ್ಟು ಅದಕ್ಕೆ ಜೀರಿಗೆ ಹಾಕುವ. ಜೀರಿಗೆಯಿಂದ ಮಾಡೋದಲ್ಲ ಪೇರು ಕಷಾಯ. ಸೊ ಹಾಲು ಹಾಕಲಿಲ್ಲ, ಯಾಕಂದರೆ ನಮಗೆ ಹಾಲು ಹುಡಿ ಸಿಗ್ತದೆ ಅವಳ ಅಂಗನವಾಡಿಯಲ್ಲಿ. ಅದನ್ನು ಯಾಕೆ ವೇಸ್ಟ್ ಮಾಡೋದು. ಅದಕ್ಕೆ ಹಾಲಿಗೆ ಚಹಾ ಮಾಡುವಾಗ ಅಷ್ಟು ಚೆನ್ನಾಗಲ್ಲ, ಪೇರು ಕಷಾಯಕ್ಕೆ ತುಂಬ ಚೆನ್ನಾಗುತ್ತೆ. ಸೊ ರೆಡಿ ಆಯಿತು ನೋಡಿ. ನಾನು ಅದಕ್ಕೆ ರಸ್ಕ್ ಮುಕ್ಕಿಸಿ ತಿಂತಾ ಇದ್ದೇನೆ. ತಿಂಡಿ ಇನ್ನಾಗಬೇಕಲ್ಲ, ತಿಂಡಿ ಅದದು ನಾವು ತಡ್ಯಕ್ಕೆ ಇಡಬೇಕು. ನೋಡಿ ರೆಡಿ ಆಯಿತು, ನಾನು ತಡ್ಯಕ್ಕೆ ಇಡಲಿಕ್ಕೆ ಬಂದೆ. ನೋಡಿ ಹೇಗಿದೆ ಅಂತ. ಸೊ ಎಷ್ಟು ಚೆಂದ ಆಗ್ತದೆ, ಎಷ್ಟು ಚೆಂದ ಇದೆ ಅಲ್ಲ, ಅಷ್ಟೇ ಟೇಸ್ಟ್ ಕೂಡ ಇದೆ ನೋಡಿ. ಈಗ ಚೆಂದ ಇದೆ ಅಲ್ಲ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಬಟ್ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಉಂಟು ಅಷ್ಟೇ. ಆಮೇಲೆ ಡಿಫ್ರೆಂಟ್ ಮಾಡ್ತಾರೆ, ಅದನ್ನು ಒಗ್ಗರಣೆ ಹಾಕಿ ಅಥವಾ ಜಸ್ಟ್ ಬಿಸಿ ಮಾಡಿ ಅದೆಲ್ಲ ತಿಂತಾರೆ. ಬಟ್ ಇದು ಒಂದು ಟೈಪ್. ಸೊ ಇದು ಕೂಡ ತುಂಬ ಟೇಸ್ಟ್ ಇದೆ, ತುಂಬ ಚೆನ್ನಾಗಿ ಬರ್ತದೆ ಮಾಡಿದಾಗ. ತಿನ್ನಲಿಕ್ಕೆ ತುಂಬ ಖುಷಿ ಆಗ್ತದೆ. ಬೆಳಗ್ಗೆ, ಸಂಜೆ, ಮಧ್ಯಾಹ್ನ ಅಲ್ವಾ, 3 ಹೊತ್ತುಗಳು ತಿನ್ಬೋದು. 3 ಹೊತ್ತು ಜಾಸ್ತಿ ಕೂಡ ತಿನ್ಬೋದು, ನಮ್ಮ ಹಾಗೆ ನಾವು ತಿಂತಲೇ ಇರ್ತೀವಲ್ಲ. ಸೊ ತುಂಬ ಚೆನ್ನಾಗಿ ಉಂಟು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಆಯಿತಾ. ಝೂಮ್ ಮಾಡಲಿಕ್ಕೆ ಎಷ್ಟೇ ಹಾಕಿದ್ರು ಝೂಮ್ ಬರ್ತಿಲ್ಲ, ಕರ್ಮ ಮಾಡಿ. ಈಗ ಝೂಮ್ ಬಂತ ಅಂತ ಬಂತು. ಸೊ ನೋಡಿದ್ರಲ್ಲ ಹೇಗೆ ಎಷ್ಟು ಚೆಂದ ಬರ್ತದೆ ಅಂತ ತಿಂಡಿ. ನನಗೆ ಎಂಥದ ನನಗೆ ಕನ್ನಡ ಮಾತಾಡಲಿಕ್ಕೆ ತುಂಬ ಖುಷಿ ಆಗ್ತಾ ಉಂಟಾಯ್ತಾ. ಅಂದರೆ ತುಳುವಿನಲ್ಲಿ ಕೆಲವೊಂದು, ಅಂದರೆ ಅದು ಬೈಯುವಾಗ ಮಾತ್ರ ಚೆಂದ ತುಳುವಿನಲ್ಲಿ. ತುಳು ಕೂಡ ತುಂಬ ಚೆಂದ, ಅಂದರೆ ಮಾತನಾಡಲಿಕ್ಕೆ ನಮಗೆ ಅದು ಸ್ವಲ್ಪ ಕಟ್ಟದಲ್ಲ. ಅಂದರೆ ಕನ್ನಡದಲ್ಲಿ
ಕನ್ನಡ ನಮ್ಮದು ಮ್ಯಾಂಗ್ಳೂರು ಕನ್ನಡ, ಮಿಕ್ಸ್ ಕನ್ನಡ, ತುಳು ಮತ್ತು ಕನ್ನಡ ಅಲ್ಲ. ನನಗೆ ಈಗ ಕನ್ನಡದಲ್ಲಿ ಮಾತಾಡಿ ಅಂತ ನಂಗೆ ಖುಷಿ ಆಗ್ತಾ ಉಂಟು. ನಾನು ಮಾತಾಡಿದೆಲ್ಲ ವೀಡಿಯೋ ಮಾಡಿದೆ, ನೋಡಿ ನೀವು. ಮಾಡ್ಬೋದು ಅಡುಗೆಯನ್ನು ಧೈರ್ಯದಿಂದ ಮಾಡ್ಬೋದು. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ತುಂಬ ಚೆಂದ ಇರ್ತಾಯಿತ್ತು ಟೇಸ್ಟ್. ಅಂದರೆ ಸ್ವಲ್ಪ ಮಾಡಿದ್ದು, ಇನ್ನೂ ಕೂಡ ಮಾಡಲಿಕ್ಕೆ ಉಂಟು. ನೆಕ್ಸ್ಟ್ ಅದನ್ನು ಮಾಡೋದು. ಅಂದರೆ ಎಲ್ಲ ಮಾಡಿದರೆ ತಿನ್ನಲಿಕ್ಕೆ ಈಗ ಇಬ್ಬರೇ ಇರೋದಲ್ಲ, ಸ್ವಲ್ಪ ವೇಸ್ಟ್ ಆಗ್ತದಲ್ಲ, ಹಾಗೆ ಅದು ಸ್ವಲ್ಪ ನೆಕ್ಸ್ಟ್ ಮಾಡುವ ಅಂತ. ಹಾಗೆ ಬೇರೆ ಅಡುಗೆಯೊಂದಿಗೆ ನಾನು ಬರ್ತೇನೆ ನಿಮ್ಮ ಜೊತೆ ಮಾತನಾಡಲು. ಓಕೆ, ಸೊ ಅಷ್ಟರ ತನಕ ನಿಮಗೆ ಟೀಕೆ ಹಾಗೆ ಫಾಲೋ ಮಾಡಿ. ಬೈ ಗಾಯ್ಸ್.